ಸೈಂಟ್ ಮೇರೀಸ್ ದ್ವೀಪದಲ್ಲಿ ಕ್ಲಿಫ್ ಜಂಪಿಂಗ್ ತರಬೇತಿ ನಡೆಯಿತು. ಎಂಟಿತಿಯ ಸಾಹಸಿಗಳು ಮಾತ್ರ ನಡೆಸಬಹುದಾದ ಜಂಪ್ ಇದು. ಎತ್ತರದ ಬೆಟ್ಟದಿಂದ ಆಳ ಸಮುದ್ರಕ್ಕೆ ಹಾರುವ ಈ ಕ್ರೀಡೆ ಕರ್ನಾಟಕ ಕರಾವಳಿಗೆ ಹೊಸತು. ಹಾಗಂತಲೇ ಸೈಂಟ್ ಮೇರೀಸ್ ದ್ವೀಪದಲ್ಲಿ ಯುವ ಆಸಕ್ತರಿಗೆ ವಿಶಿಷ್ಟ ತರಬೇತಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಹತ್ತಾರು ಯುವಕ ಯುವತಿಯರು ಎತ್ತರದ ಬೆಟ್ಟಗಳಿಂದ ನೀರಿಗೆ ಹಾರಿ ಥ್ರಿಲ್ ಆಗಿತ್ತು. ಇನ್ನು ಮುಂದೆ ಪ್ರತಿ ತಿಂಗಳು ಕ್ಲಿಫ್ ಜಂಪಿಂಗ್ ತರಬೇತಿ ನೀಡಲಾಗುವುದು ಎಂದು ಮಲ್ಪೆ ಅಭಿವೃದ್ಧಿ ಸಮಿತಿಯ ಪ್ರಮುಖರು ತಿಳಿಸಿದರು.